ಉಪ್ಪುಂದದ ಶ್ರೀ ಆನೆ ಗಣಪತಿ ಕಲಾಮಂಡಳಿಯ 25ನೇ ವಾರ್ಷಿಕೋತ್ಸವದ ಅಂಗವಾಗಿ ಏಪ್ರಿಲ್ 3ರಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಅದೇ ದಿನ ಸಂಜೆ 7 ಗಂಟೆಗೆ ಸಭಾ ಕಾರ್ಯಕ್ರಮವನ್ನು ಬೈಂದೂರು ಕ್ಷೇತ್ರದ ಶಾಸಕ ಸುಕುಮಾರ್ ಶೆಟ್ಟಿ ಉದ್ಘಾಟಿಸಲಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನ ಬಿಎಸ್ ಸುರೇಶ್ ಶೆಟ್ಟಿ, ಗೌರವ ಅಧ್ಯಕ್ಷರು ಶ್ರೀ ಲಕ್ಷ್ಮೀ ಆನೆ ಗಣಪತಿ ಕಲಾಮಂಡಳಿ ಇವರು ವಹಿಸಲಿದ್ದಾರೆ. ನೂತನ ಪ್ರಸಂಗವನ್ನ ಗೋಪಾಲ ಪೂಜಾರಿ ಅವರು ಬಿಡುಗಡೆ ಮಾಡಲಿದ್ದಾರೆ. ಸಮಾರಂಭದ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಸಭಾ ಕಾರ್ಯಕ್ರಮದ ನಂತರ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ರಾತ್ರಿ 9:30ಕ್ಕೆ ನಾಗರಾಜ್ ದಾಸ್ ಹೇರಂಜಾಲ್ ವಿರಚಿತ 17ನೇ ಕಲಾ ಕಾಣಿಕೆ ಕಲಾ ಕಾದಂಬರಿ ಎಂಬ ಕಾಲ್ಪನಿಕ ಹಾಸ್ಯಭರಿತ ಪ್ರಸಂಗವನ್ನ ಶ್ರೀ ಲಕ್ಷ್ಮೀ ಆನೆ ಗಣಪತಿ ಕಲಾಮಂಡಳಿಯವರು ಆಡಿ ತೋರಿಸಲಿರುವರೆಂದು ಕಾರ್ಯಕ್ರಮದ ರೂವಾರಿ ಶ್ರೀ ಅವಿನಾಶ್ ಪ್ರಭು ತಿಳಿಸಿದ್ದಾರೆ. ರವಿರಾಜ್, ವಿ4 ನ್ಯೂಸ್, ಉಪ್ಪುಂದ.